ಸಾಕ್ಷಿಯಾಗಿದೆ. ತುಳುನಾಡಿನಲ್ಲಿ ಪ್ರಚಲಿತವಿರುವ ದೈವಾರಾಧನೆಯಲ್ಲಿ ವೀರ ಪುರುಷರಾದ ಒಡಹುಟ್ಟು ಅವಳಿ ಮಕ್ಕಳು ತುಳುನಾಡಿನ ನಾಗಬ್ರಹ್ಮರನ್ನು ಪೂಜಿಸುತ್ತಾ ಬಂದ ಕೋಟಿ ಚೆನ್ನೈಯರು ತಮ್ಮ ಸಾಧನೆಯಿಂದ ದೈವತ್ವಕ್ಕೆ ಏರಿದವರು. ಅಮರ ಜೀವಿಗಳು ಬ್ರಹ್ಮಭೇದ ಇದು ಒಂದಾಗಿದೆ ಮಾನ್ಯರೇ ಎಂದು ಪ್ರಚಲಿತದಲ್ಲಿದೆ. ಚಾರ, ಕೆರೆಬೆಟ್ಟು, ಕಲ್ತೂರು 3 ಗ್ರಾಮಗಳೊಳಗೊಂಡ 10,000 ಭಕ್ತ ಸಮೂಹವನ್ನು ಹೊಂದಿರುತ್ತದೆ. ಸುಮಾರು 475 ವರ್ಷಗಳ ಇತಿಹಾಸವರ ಈ ಗರಡಿ ಜೀರ್ಣೋದ್ಧಾರಕ್ಕೆ ಕಳೆದ ಸೆಪ್ಟೆಂಬರ್ 9ನೇ ತಾರೀಕಿನ ವೇದಮೂರ್ತಿ ರಾಘವೇಂದ್ರ ಅವರ ನೇತೃತ್ವದಲ್ಲಿ ಸ್ಥಾಪನೆಗೊಂಡಿದೆ. 3 ಕೋಟಿ ಹಣದೊಂದಿಗೆ ಇದೀಗ ಬ್ರಹ್ಮಕಲ ಸಜ್ಜಾಗಿದೆ. ನಮ್ಮಿನಾಯಕ ಇಂಬು ಕೊರ್ಪ ಸತ್ಯ ಗೆಂದಾದ ಕೊರ್ಪ ಎಂಬ ಅವರ ನುಡಿಗೆ ಮೇಲ್ಬೆಟ್ಟು ಗರಡಿಯಲ್ಲಿ ಇದೀಗ ಸಂಪೂರ್ಣ ಶಿಲಾಮಯಗೊಂಡು ಪುನರ್ ಪ್ರತಿಷ್ಠೆಗೊಳ್ಳುವ ಸಮಯ ಒದಗಿ ಬಂದಿದೆ. ಜೀರ್ಣೋದ್ಧಾರದ ವಿಧಿವಿಧಾನಗಳನ್ನು ವೇದಮೂರ್ತಿ ರಾಘವೇಂದ್ರ ತಂತ್ರಿಗಳು ನೆರವೇರಿಸಿಕೊಟ್ಟಿದ್ದಾರೆ. ಊರ ಪರವೂರ ಭಕ್ತರು ಪುನರ್ ಪ್ರತಿಷ್ಠೆ ಮತ್ತು ಬ್ರಹ್ಮಕಲಸದಲ್ಲಿ ಬಂದು ಭಾಗವಹಿಸಿ ದೈವಗಳ ಅನುಗ್ರಹ ಪಾತ್ರರಾಗಿದ್ದಾರೆ. ಅಲ್ಲದೆ ಇವತ್ತು 25,000ರಿಂದ 49,000 ತನಕ ಹಣ ಕೊಟ್ಟ ಮಹಾ ದೇಣಿಗಳು ಭಕ್ತಾಭಿಮಾನ ನಮ್ಮ ವೇದಿಕೆಯಲ್ಲಿ ನಮ್ಮೊಂದಿಗೆ ಇದ್ದಾರೆ. ಅವರಿಗೆಲ್ಲ ಜಯವಾಗಲಿ. ಪುರುಷೋತ್ತಿನಲ್ಲಿದ್ದರೆ ನಾವು ಗೌರವ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಲಕ್ಷ್ಮಣ್ ಪೂಜಾರಿ, ಸುಧಾಕರ್ ಪೂಜಾರಿ, ದಯವಿಟ್ಟು ಈ ಬದಿ ಬರ್ವಿ.
ಪ್ರಸಾದ ಕೌಂಟರ್ನಲ್ಲಿ ಪ್ರಸಾದ ಕೌಂಟರ್ ಮೇಲೆ ಇದೆ. ದಯವಿಟ್ಟು ಎಲ್ಲರಿಗೂ ಪ್ರಸಾದ ಇದೆ. ತಾವು ಅದನ್ನು ಅಲ್ಲಿ ಕೌಂಟರಲ್ಲಿ ಹೋಗಿ ತಮ್ಮ ಇದನ್ನು ಹೆಸರನ್ನು ನೋಂದಾಯಿಸಬಹುದು. ಧರ್ಮಾರ್ಥವಾಗಿ ಪ್ರಸಾದದ ವ್ಯವಸ್ಥೆ ಮಾಡಲಾಗಿದೆ. ಯಾವುದೇ ಅದಕ್ಕೆ ದರ ನಿಗದಿ ಮಾಡಲಿಲ್ಲ. ಇವತ್ತು ಸಂಜೆ ಸುದರ್ಶನ ಹೋಮ ಇದೆ. ನಾಳೆ ಬೆಳಿಗ್ಗೆ ಬ್ರಹ್ಮಕಲಸದ ಅನೇಕ ವಿಧಿಗಳು ನಡೆಯಲಿಕ್ಕಿದೆ. ಬೈದರ್ಕಳ ದರ್ಶನ ಇದೆ, ಪಲ್ಲ ಪೂಜೆ ಇದೆ, ಧಾರ್ಮಿಕ ಸಭೆ ಇದೆ. ಅನಂತರ ಸಂಜೆ ಕೋಟಿ ಚೆನ್ನಯ್ಯರ ಕಥೆಯ ಆಧರಿಸಿ ಯಕ್ಷಗಾನದ ಹಿರಿಯಡ್ಕ ಮೇಲದವರದ್ದು. ಇವತ್ತು ಸಹ ಇಲ್ಲಿ ಶಿವದೂತ ಗುಳಿಗ ಪ್ರತ್ಯೇಕ ಒಂದು ಸಾಮಾಜಿಕ ನಾಟಕ ಇದೆ. ಇದೇ ಗ್ರಾಮದಲ್ಲಿ ಹುಟ್ಟಿ ಇವತ್ತು ಹೆಬ್ರಿ ಬಿಲ್ಲವರ ಸಂಘದ ಅಧ್ಯಕ್ಷರಾದ ಅಣ್ಣಪ್ಪ ಪೂಜಾರಿ ಅವರು ನಮ್ಮೊಟ್ಟಿಗಿದ್ದಾರೆ. ಸಂಘದಿಂದ 1 ಲಕ್ಷ ರೂಪಾಯಿ ದೇಣಿಗೆ ನೀಡಿದಾರಲ್ಲದೆ ತನ್ನ ಕುಟುಂಬದ 25,000 ಪ್ರತ್ಯೇಕವನ್ನು ನೀಡಿ ನಮ್ಮ ಈ ಒಂದು ಸನ್ಮಾನ ಕಾರ್ಯಕ್ರಮಕ್ಕೆ ಮೆರುಗು ಕೊಟ್ಟಿದ್ದಾರೆ. ಅವರಿಗೆ ನಾವು ಈ ಜೀರ್ಣೋದ್ಧಾರ ಸಮಿತಿಯಿಂದ ಧನ್ಯವಾದವನ್ನು ಅರ್ಪಿಸ್ತೀವಿ. ಮತ್ತು ಅವರ ತಂಡದವರಿಂದ ಕೂಪನನ್ನು ಪಡೆದುಕೊಂಡಿದ್ದೀರೋ ಅವರು ನಾಳೆ 12 ಗಂಟೆಯಿಂದ 1:30 ಅವಧಿಯಲ್ಲಿ ದೇವರ ಪ್ರಸಾದವಾಗಿ ಕಲಶವನ್ನು ತಾವು ಸ್ವೀಕರಿಸಬೇಕು. ರಸೀದಿಯನ್ನ ತೋರಿಸಿ ಕಲಶವನ್ನು ಪಡೆದುಕೊಳ್ಳುವ ಮಾಯಂದಲ ಕೋಲ ಈ ವರ್ಷದಿಂದ ಪ್ರತ್ಯೇಕವಾಗಿ ನಡೀತದೆ. ಬೈದರ್ಕಲ್ ಕೋಲದ ಮರುದಿವಸ ಮಾಯಂದಲ ಕೋಲ ನಡೀತದೆ. ಮಾಯಂದಲ ಕೋಲಕ್ಕೆ ಯಾರಾದರೂ ಹೆಸರು ಕೊಡುವರಿದ್ರೆ ಹೆಂಗಸರಿನ ಹೆಸರು ಅದನ್ನು ದಯವಿಟ್ಟು ಮೇಲೆ ಕೌಂಟರ್ನಲ್ಲಿ ತಾವು ಬರಗಿಸಬೇಕು. ಮಾಯಂದಲ ಕೋಲಕ್ಕೆ 2 ಕಾಯಿ, 1 ಸೇರು ಅಕ್ಕಿ, ಎಣ್ಣೆ, ಬತ್ತಿ, 1 ಸಾಳೆ ಹಿಂಗಾರ ಹೂ, 1,000 ರಸೀದಿ. ಇದಕ್ಕೆ ಪ್ರತ್ಯೇಕವಾಗಿ ಕೌಂಟರ್. ಈಗ ಕೇವಲ 20 ಕೋಲ ಉಳಿದಿದೆ. 9 ತಾರೀಕಿಗೆ ಮಾಯಂದಲ ಕೋಲ ಪ್ರತ್ಯೇಕ ಆಗಿ ನಡೆಯಲಿಕ್ಕಿದೆ. ಇದು ಹೆಂಗಸರು ಹೇಳುವಂತ ಹರಕೆ. ಅದು ಮದುವೆ ನಿಶ್ಚಿತಾರ್ಥ ಇರ್ಬೋದು, ಅಥವಾ ಹೊಸ ನೆಂಟಸ್ಸಿಗೆ ಹುಡುಕುವ ವಿಚಾರದಲ್ಲಿರ್ಬೋದು, ಬಾಣಂತಿ ಇರ್ಬೋದು, ಗರ್ಭಿಣಿ ಇರ್ಬೋದು, ಅಥವಾ ತೊಟ್ಟಿಲ್ ಮಗು ಇರ್ಬೋದು. ಯಾವುದೇ ಇದ್ದರೂ ಮಾಯಂದಲ ಕೋಲಕ್ಕೆ ಈ ವರ್ಷದಿಂದ ಪ್ರತ್ಯೇಕ ವ್ಯವಸ್ಥೆಯನ್ನು ಈ ಆಡಳಿತ ಮಂಡಳಿ ಮತ್ತು ಜೀರ್ಣೋದ್ಧಾರ ಸಮಿತಿಯವರು ಇಲ್ಲಿಂದ ಮಾಡ್ತಾ ಇದ್ದಾರೆ. ಮೇಲೆ ಕೌಂಟರ್ನಲ್ಲಿ ಹೆಸರು ಬರ್ಕೊಳ್ಬೋದು. ಹೆಂಗಸರ ಹೆಸರು ಬರೀಬೇಕು, ಗಂಡಸರ ಹೆಸರಲ್ಲ. ನಮ್ಮ ಕುಟುಂಬದ ವತಿಯಿಂದ ಮಾಯಂದಲಿಗೆ ಒಂದು ಪ್ರತ್ಯೇಕ ಹರಕೆಯನ್ನು ಹೇಳ್ತೇವೆ. 1,000 ರಸೀದಿ ಮಾಡಿ ನಿಮ್ಮ ಫೋನ್ ನಂಬರ್ ಕೊಟ್ಟರೆ ನಾಳ್ದು 3 ಗಂಟೆ ಹೊತ್ತಿಗೆ ನೀವು ತಯಾರಿದ್ದಲ್ಲಿ ನಿಮ್ಮ ಮಾಯಂದಲ ಕೋಲ ಸಂಪೂರ್ಣವಾಗಿ ನೆರವೇರುತ್ತದೆ.
ನಾಳೆ 12 ಗಂಟೆಯಿಂದ 1 ಗಂಟೆ ತನಕ 1 ಲಕ್ಷಕ್ಕಿಂತ 12 ಲಕ್ಷ ತನಕ ದೇಣಿಗೆ ನೀಡಿದವರಿಗೆ ಸನ್ಮಾನ ಇದೆ. ಅದೇ ಅಲ್ಲದೆ ಶಿಲ್ಪಿಗಳಿಗೆ, ವಿಶ್ವಕರ್ಮಕ್ಕೆ, ಮೇಸ್ತ್ರಿಗಳಿಗೆ ಮತ್ತು ಗುಡಿಗಾರರಿಗೆ ಬೇರೆ ಬೇರೆ ಸನ್ಮಾನ ನಡೀಲಿಕ್ಕಿದೆ. ಆ ಕಾರ್ಯಕ್ರಮದಲ್ಲಿ ಸಹ ನೀವು ಮಹನೀಯರು ಬಂದು ಭಾಗವಹಿಸಬೇಕು. ಬ್ರಹ್ಮಕಲಸದ ಸಂದರ್ಭದಲ್ಲಿ 1 ಲಕ್ಷಕ್ಕಿಂತ ಮೇಲೆ ಹಣ ಕೊಟ್ಟವರಿಗೆ ನಾಳೆ ಬೆಳಿಗ್ಗೆ 12 ಗಂಟೆಯಿಂದ 1:30 ಗಂಟೆ ತನಕ ಸನ್ಮಾನ ವೇದಿಕೆಯಲ್ಲಿ ನಡೀಲಿಕ್ಕಿದೆ. ಆ ಸಂದರ್ಭದಲ್ಲಿ ಅನೇಕ ಸ್ವಯಂ ಸೇವಕರಿಗೂ ಮತ್ತು ಕಾರ್ಯಕರ್ತರಿಗೆ, ಗರಡಿ ನಿರ್ಮಾಪಕರೇ ಎಲ್ಲ ವ್ಯವಸ್ಥೆ ಮಾಡಿದ್ದೇವೆ. ಆ ಕಾರ್ಯಕ್ರಮದಲ್ಲಿ ಸಹ ಭಾಗವಹಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಈಗಾಗಲೇ ಕಲಸ ಎಲ್ಲ ಮುಕ್ತಾಯ ಆಗಿದೆ. ಕಲಸ ಬ್ರಹ್ಮಕಲಸ ಇನ್ನೂ ಯಾರಿಗೂ ಇಲ್ಲ, ಆದರೆ ಮೈಂದಲ ಕೋಲ ಒಂದು 20 ಉಳಿದಿದೆ. ವಸ್ತು ರೂಪದಲ್ಲಿ ದೇಣಿಗೆ ನೀಡಿದ ಭಕ್ತಾಭಿಮಾನಿಗಳ ಸೇವೆಯನ್ನು ಸ್ಮರಿಸಿಕೊಂಡು ಸ್ಥಳೀಯ ಎಲ್ಲ ದೈವ ದೇವತೆಗಳ ಅನುಗ್ರಹ ತಮ್ಮ ಮೇಲಿರಲಿ ಎನ್ನುವ ಶುಭಾಶಯವನ್ನು ಮತ್ತೊಮ್ಮೆ ಸಲ್ಲಿಸ್ತಾ ಇದ್ದೇವೆ. ಈಗಾಗಲೇ 2 ಬಾರಿ ನಾವು ಅವರೆಲ್ಲರ ಹೆಸರನ್ನು ಪ್ರಕಟಿಸಿದ್ದೇವೆ. ಇನ್ಯಾರಾದರೂ ಇದ್ದರೆ ದಯವಿಟ್ಟು ಆಗಮಿಸಬೇಕು. ಅದೇ ರೀತಿಯಾಗಿ 25,000ದಿಂದ 50,000 ಒಳಗಿನ ಧನ ಸಹಾಯವನ್ನು ನೀಡಿದ ಭಕ್ತಾಭಿಮಾನಿಗಳನ್ನು ಗುರುತಿಸಿದ್ದೇವೆ, ಗೌರವಿಸಿದ್ದೇವೆ. ಎಲ್ಲ ದೈವ ದೇವತೆಗಳ ಅನುಗ್ರಹದೊಂದಿಗೆ ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿ, ಆಯುರಾರೋಗ್ಯ ತಮ್ಮದಾಗಲಿ ಎನ್ನುವ ಸದಾಶಯ ನಮ್ಮದು. ದಯವಿಟ್ಟು 25ರಿಂದ 50ರವರೆಗೆ ಇದ್ದವರು ಮೊದಲು ಎತ್ತಿ, ಆನಂತರ ಸೊತ್ತು ನೀಡಿದವರನ್ನು ಮತ್ತೆ ಕರೀತೇವೆ. ಆಯ್ತಾ ನಿತ್ಯಾನಂದ ಮಾಸ್ಟರ್? ಇವರು ಸೊತ್ತಿನವರ? ಸೊತ್ತು ನೀಡಿ ಸಹಕರಿಸಿದವರು, ಗರಡಿಯ ದೈವಗಳಿಗೆ ತಮ್ಮಿಂದಾದ ಸೊತ್ತುಗಳನ್ನು ನೀಡಿ ಸಹಕರಿಸಿದವರು ವೇದಿಕೆ ಬಂದು ತಾವು ಗೌರವ ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ವಿನಂತಿಕೊಳ್ತಾ ಇದ್ದೇವೆ. ಅಭಿನಂದನಾ ಕಾರ್ಯಕ್ರಮ ನಡೆದ ನಂತರದಲ್ಲಿ ಇದೇ ವೇದಿಕೆಯ ಮೇಲೆ ವಿದುಷಿ ಗಾರ್ಗಿಯನ್ ಶಬರಾಯ ಉಡುಪಿ ಮತ್ತು ಬಡಗದವರಿಂದ ಭಕ್ತಿ ಗೀತೆ ಗಾಯನ ಕಾರ್ಯಕ್ರಮ ಮೂಡಿ ಬರಲಿಕ್ಕಿದೆ. ತದನಂತರ ನಾಟಕ ಕ್ಷೇತ್ರದಲ್ಲಿ ಹೊಸ ಬೆಳಕು ಚೆಲ್ಲಿ ಜನಮಾನಸದ ಮನಗೆದ್ದ ಕಲಾ ಸಂಗಮ ಕಲಾವಿದರಿಂದ ರಂಗಭೂಮಿಯಲ್ಲಿ ಸಂಚಲನ ಮೂಡಿಸ್ತಾ ಇರುವಂತಹ ವಿಜಯ್ ಕುಮಾರ್ ಕೊಡಿಯಾಲ್ ಬೈಲ್ ನಿರ್ದೇಶನದ ವಿಭಿನ್ನ ಶೈಲಿಯ ಕನ್ನಡ ನಾಟಕ ಶಿವದೂತ ಗುಳಿಗ ಅದ್ಭುತವಾಗಿ ಮೂಡಿ ಬರಲಿಕ್ಕಿದೆ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಒಂದು ಅದ್ಭುತ ನಾಟಕವನ್ನ ಕಣ್ತುಂಬಿಕೊಳ್ಳುವರೆ ಈ ಮೂಲಕ ತಮ್ಮಲ್ಲಿ ವಿನಮ್ರ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಮಾಯಂದ ಮೈಮೆ ನೆಗೆತ ತೋಚಿಂಡು ಜೋಗಂದ ಮಾನಿನ ಐಸಿರಗ ಕಣ್ಣಾಂಡು
ವೈದ್ಯ ಕುಲತ ಮರ್ದ ಪಡುಮಲೆತ ಪುಟ್ಟು ಅಪ್ಪೆ ಗುಣತ ಸಿಂಗಾರ ಸಾಯನ ವೈದ್ಯರೇ ಧರ್ಮ ಲೋಕದ ದುಡಿಬಲ್ಲಡು ನ್ಯಾಯ ನೀತಿದ ಅಜ್ಜನೆ ದಂಡ್ ಕಲಟ್ಟು ಪೆಟ್ಟುದ ಚಡಿದೀದು ಅಂಗ ಸಾಧನೆಡು ಲೋಕಮಾನ್ಯ ಪುದರಾಯಿ ಬೀರರು ಧರ್ಮಗದ್ದಿಗಿಡು ದೇವರ್ ಕುಲೆಪ್ಪುದರಾಯರು ಗರಡಿದ ಅಡಿಡು ದೇವರಾದು ಜೋಗ ಬೆಂದಿಯರು ದೈವೋಲಾದು ತುಳುನಾಡು ಬೆಳಗಿಯರು. ಭಜನಾ ಸಂಘದ ಅಧ್ಯಕ್ಷರು ಮತ್ತು ಸ್ವಯಂ ಸೇವಕ ಸಂಘದ ಅಧ್ಯಕ್ಷರು ಇಲ್ಲಿ ಉಪಸ್ಥಿತರಿದ್ದರೆ ನಮ್ಮ ಆಮಂತ್ರಣ ಪತ್ರದಲ್ಲಿ ಗುರುತಿಸಿದಂತೆ ಅಧ್ಯಕ್ಷರುಗಳು ತಮ್ಮ ಸದಸ್ಯರು ಮತ್ತು ಸಂಸ್ಥೆ ಪರವಾಗಿ ಗೌರವ ಸ್ವೀಕಾರ ಮಾಡಬೇಕಾಗಿ ವಿನಂತಿ ಕೊಟ್ಟಾಗಿದೆ. ಭಜನೆ ಸಂಘ ಸಂಸ್ಥೆಯವರು ಯಾರಾದರೂ ಅಧ್ಯಕ್ಷರಿದ್ದರೆ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದವರು ದಯವಿಟ್ಟು ವೇದಿಕೆ ಬರಬೇಕು. ಮತ್ತೆ ಸ್ವತ್ತು ನೀಡಿದವರು ಇನ್ನು ಯಾರಾದರೂ ಇದ್ದರೆ ದಯವಿಟ್ಟು ಬರಬೇಕು. ಇನ್ನೊಂದು ಕಾರ್ಯಕ್ರಮ ನಿಮಗಾಗಿ ಆಗುವುದಿಲ್ಲ, ಇದರಲ್ಲಿ ನಾವು ನಿಮ್ಮನ್ನು ಗೌರವಿಸ್ತೇವೆ. ವಸ್ತು ರೂಪದಲ್ಲಿ ದೇಣಿಗೆ ನೀಡಿದ ಭಕ್ತಾಭಿಮಾನಿಗಳ ಯಾದಿಯನ್ನು 2 ಬಾರಿ ಪ್ರಕಟಿಸಿ ಆಗಿದೆ. ಇನ್ನು ಸಂಘ ಸಂಸ್ಥೆಗಳು ಸ್ಮರಣಿಕೆ ಮತ್ತು ಶಾಲನ್ನ ತಾವು ಪಡ್ಕೊಳ್ಬೇಕು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವಲಯಾಧ್ಯಕ್ಷರು ಶ್ರೀಮತಿ ರೇವತಿ ಅವರಿಲ್ಲದಿದ್ದರೆ ಅವರ ಪರವಾಗಿ ಓರ್ವರು ಆಗಮಿಸಬೇಕು. ಅದೇ ರೀತಿಯಾಗಿ ನಾಗಬ್ರಹ್ಮ ಮಿತ್ರ ಮಂಡಳಿ ಗಾಂಧಿನಗರ ಚಾರ ಅಧ್ಯಕ್ಷರು ಅಥವಾ ಸದಸ್ಯರು ಯಾರಾದರೂ ದಯವಿಟ್ಟು ತಕ್ಷಣ ಆಗಮಿಸಬೇಕು. ಬಾಂಧವ್ಯ ಮಿತ್ರ ಮಂಡಳಿ ಕೊಂಡೆಜೆಡ್ಡು ಚಾರ, ವಿವೇಕಾನಂದ ಯುವ ವೇದಿಕೆ ಹಂದಿಕಲ್ಲು ಚಾರ. ದಯವಿಟ್ಟು 25ರಿಂದ 50,000 ತನಕ ದೇಣಿಗೆ ನೀಡಿ ಯಾರು ಪ್ರಸಾದ ಗೌರವ ಸ್ವೀಕರಿಸಲಿಲ್ಲ ಅವರು ವೇದಿಕೆ ಬಂದು ಗೌರವ ಸ್ವೀಕರಿಸಬೇಕಾಗಿ ಪುನಃೊಮ್ಮೆ ವಿನಂತಿ ಮಾಡ್ತಾ ಇದ್ದೇವೆ. 25,000ದಿಂದ 50,000 ತನಕ ಗೌರವ ಸ್ವೀಕರಿಸಿದವರು, ಇನ್ನು ಸ್ವತ್ತು ನೀಡಿದವರು ಮತ್ತು ಇನ್ನು ಸ್ವಯಂ ಸೇವಕರ ಹೆಸರನ್ನು ಘೋಷಣೆ ಮಾಡ್ತಾರೆ ನಮ್ಮ ನಿರೂಪಕರು. ದಯವಿಟ್ಟು ತಾವು ಸಹ ಇದೊಂದು ಲೈನಲ್ಲಿ ನಿಂತು ಬರಬೇಕಾಗಿ ವಿನಂತಿ ಮಾಡಿಕೊಳ್ತೇವೆ. ಘೋಷಣೆ ಮಾಡಿ. ವಿವೇಕಾನಂದ ಯುವ ವೇದಿಕೆ ವಿವೇಕದ ಅಧ್ಯಕ್ಷರಿದ್ದೀರಾ? ಪ್ರಫುಲ್ಲ ಶೆಟ್ಟಿ ಅವರು ನೋಡಿ, ತಾವು ಸಹ ಆಗಮಿಸಬೇಕು. ವಸ್ತು ರೂಪದಲ್ಲಿ ಸಹಕರಿಸಿದವರು ಇನ್ಯಾರಾದ್ರೂ ಅಧ್ಯಕ್ಷರು ಮಾತ್ರ, ಎಲ್ಲ ಸದಸ್ಯರು ಯಾರು ವಿವೇಕಾನಂದ ಗ್ರೂಪ್ ಅಲ್ಲ. ವಿವೇಕಾನಂದ ಯುವ ವೇದಿಕೆ ಹಂದಿಕಲ್ಲು ಚಾರ, ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಮಂಡಾಡಿ ಜಡ್ಡು ಚಾರ, ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಅಧ್ಯಕ್ಷರು ಮಂಡಾಡಿ ಜಡ್ಡು ಚಾರ, ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ವಿದ್ಯಾನಗರ ಚಾರ, ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ವಿದ್ಯಾನಗರ ಚಾರ, ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಸಂತೆಕಟ್ಟೆ, ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಸಂತೆಕಟ್ಟೆ ಅಧ್ಯಕ್ಷರು, ಸಾರ್ವಜನಿಕ ಶಾರದೋತ್ಸವ ಸಮಿತಿ ಕಳತೂರು, ಸಾರ್ವಜನಿಕ ಶಾರದೋತ್ಸವ ಸಮಿತಿ ಕಳತೂರು, ಗೆಳೆಯರ ಬಳಗ ಮಂಡಾಡಿ ಜಡ್ಡು ಚಾರ, ಗೆಳೆಯರ ಬಳಗ ಮಂಡಾಡಿ ಜಡ್ಡು ಚಾರ ಅಧ್ಯಕ್ಷರು, ಶೌರ್ಯ ವಿಪತ್ತು ಘಟಕ ಚಾರ, ನಾಗಬ್ರಹ್ಮ ಮಿತ್ರ ಮಂಡಳಿ ಗಾಂಧಿನಗರ, ಬಾಂಧವ್ಯ ಮಿತ್ರ ಮಂಡಳಿ ನಾಗಬ್ರಹ್ಮ ಮಿತ್ರ ಮಂಡಳಿ ಗಾಂಧಿನಗರ ಚಾರ, ಗಾಂಧಿನಗರ ಚಾರ, ಬಾಂಧವ್ಯ ಮಿತ್ರ ಮಂಡಳಿ ಕೊಂಡೆಜೆಡ್ಡು ಚಾರ. ದಯವಿಟ್ಟು ಬಾಂಧವ್ಯ ಮಿತ್ರ ಮಂಡಳಿ ಕೊಂಡೆಜೆಡ್ಡು ಚಾರ ಅಧ್ಯಕ್ಷರು ಅಥವಾ ಯಾರಾದರೂ ಪದಾಧಿಕಾರಿಗಳು ದಯವಿಟ್ಟು ಯಾವುದೇ ಸಂಘ ಸಂಸ್ಥೆ ಅಧ್ಯಕ್ಷರು ಅಥವಾ ಭಜನಾ ಮಂಡಳಿ ಅಧ್ಯಕ್ಷರು ಈ ತನಕ ಗೌರವ ಸ್ವೀಕರಿಸದ ಇದ್ದವರು ವೇದಿಕೆ ಬಂದು ಗೌರವ ಸ್ವೀಕರಿಸಬೇಕಾಗಿ ವಿನಂತಿ ಮಾಡಿಕೊಳ್ತೇವೆ. ಭಜನಾ ಮಂಡಳಿಯವರು ಯಾರಾದರೂ ಗೌರವವನ್ನು ಸ್ವೀಕರಿಸದೇ ಇದ್ರೆ ತಾವು ಆಗಮಿಸಿ ಗೌರವ. ಭಜನಾ ಮಂಡಳಿ ಅಧ್ಯಕ್ಷರು ಮಾತ್ರ. ಒಂದು ಸಂಸ್ಥೆಯ ಪರವಾಗಿ ಓರ್ವರು ಆಗಮಿಸಿ ನಮ್ಮ ಗೌರವದ ಸಂಕೇತವಾಗಿ ಸ್ಮರಣಿಕೆಯನ್ನು ಪಡ್ಕೊಳ್ಬೇಕು. ತಮ್ಮೆಲ್ಲರ ಸೇವೆಯನ್ನ ಈ ಸಂದರ್ಭದಲ್ಲಿ ನೆನಪಿಸಿಕೊಂಡು ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಸ್ವಯಂ ಸೇವಕರಾಗಿ ದುಡಿದ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸ್ವಯಂ ಸೇವಕರನ್ನ ಇದೀಗ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಸ್ವಯಂ ಸೇವಕರು ಯಾವುದೇ ಮಾಹಿತಿ ಇಲ್ಲದೆ ಯಾರು ಹೇಳದೆ ತನ್ನಷ್ಟಕ್ಕೆ ದುಡಿದ ಈ ಗರಡಿ ಸುಂದರ ರೂಪಕ್ಕೆ ತರುವಲ್ಲಿ ಸಹಕರಿಸಿದ ಸ್ವಯಂ ಸೇವಕರು ಅವರು ಯಾರಂತೇಳಿ ಒಳಗಿದ್ದವರಿಗೆ ಗೊತ್ತು, ನಮಗೂ ಗೊತ್ತು. ಈಗಾಗಲೇ ನಿರೂಪಕರು ಹೆಸರು ಪ್ರಕಟಿಸ್ತಾರೆ. ದಯವಿಟ್ಟು ತಾವು ಬರಬೇಕಾಗಿ ವಿನಂತಿ ಮಾಡಿಕೊಳ್ತೇವೆ. ಸ್ವಯಂ ಸೇವಕರ ಸೇವೆ ಬಹಳಷ್ಟು ಅಪಾರ. ಶ್ರೀಯುತ ರಾಜೇಶ್ ಪೂಜಾರಿ ಹಂದಿಕಲ್ಲು ಚಾರ, ಶ್ರೀ ಸಂತೋಷ್ ಹೆಗಡೆ ತಾರಾಳಿ ಚಾರ, ಶ್ರೀಯುತ ಪ್ರತಾಪ್ ಹೆಗಡೆ ಚಾರ್ಟರ್ ಅಕೌಂಟೆಂಟ್ ಹಂದಿಕಲ್ಲು ಅವರು, ಪೇಂಟರ್ ಸಂತೋಷ್ ಪೂಜಾರಿ ಅವರು ಕಳೆದ 2 ತಿಂಗಳಿನಿಂದ ನಮ್ಮೊಂದಿಗೆ ಆಫೀಸ್ನಲ್ಲಿ ಬಹಳಷ್ಟು ದುಡಿದಂತ ಶ್ರೀಮತಿ ಸವಿತಾ ಶೈಲೇಶ್ ಪೂಜಾರಿ ಅವರು, ಸವಿತಾ ಪೂಜಾರಿ, ಸ್ವಸ್ತಿಕಾ
ಶ್ರೀಮತಿ ಸ್ವಸ್ತಿಕಾ ಪೂಜಾರಿ, ಶ್ರೀಮತಿ ದೀಪಾ ಶೆಟ್ಟಿ ಹಾಗೂ ಶ್ರೀಮತಿ ಸುಮತಿ ಬಾಯಿ, ಶಿಲ್ಪಾ ಶೆಟ್ಟಿ. ಶ್ರೀಮತಿ ದೀಪಾ ಶೆಟ್ಟಿ ಅವರು ದಯವಿಟ್ಟು ಪ್ರಸಾದ ಸ್ವೀಕರಿಸಿಕೊಂಡು ಹೋಗ್ಬೇಕು. ಅದೇ ರೀತಿಯಾಗಿ ರಾಮ ಪೂಜಾರಿ ಗರಡಿ ಮನೆ, ಸುರೇಶ್ ಶೆಟ್ಟಿ ಎಪ್ಪತ್ತಾಳಿ, ಶ್ರೀಯುತ ರತ್ನಾಕರ್ ಶೆಟ್ಟಿ ಎಪ್ಪತ್ತಾಳಿ, ಶ್ರೀಯುತ ಗುರುಪ್ರಸಾದ್ ಶೆಟ್ಟಿ ಹಕ್ಲು ಮನೆ. ಬೇಗ ಬರಬೇಕು, ಇಲ್ಲದಿದ್ದರೆ ಮತ್ತೆ ಕೌಂಟರ್ ನಲ್ಲಿ ನಾವು ಇಡ್ತೇವೆ, ಅಲ್ಲಿಂದ ತಾವು ತಗೊಂಡು ಹೋಗ್ಬೇಕು. ಲೈಟಿಂಗ್ ಮತ್ತು ಸೌಂಡ್ಸ್ ವಿಭಾಗದಲ್ಲಿ ಸಾಯಿ ಸೌಂಡ್ ಬೆಳಂಜೆಯ ಈಶ್ವರ್ ಪೂಜಾರಿ ಬೆಳಂಜೆ, ಶ್ರೀ ದುರ್ಗಾ ಸೌಂಡ್ ಸಂತೆಕಟ್ಟೆಯ ವಸಂತ್ ನಾಯಕ್, ಮಂಡಳಿಯ ಮಂಜುನಾಥ್ ಶೆಟ್ಟಿ ಅವರು. ಬನ್ನಿ, ನಮ್ಮ ಆಫೀಸ್ನಲ್ಲಿ ಬಹಳಷ್ಟು ದಿನಗಳಿಂದ ಅತ್ಯುತ್ತಮವಾಗಿ ವಿಜಯ್ ಪೂಜಾರಿ 2 ತಿಂಗಳಿಂದ ಕಾರ್ಯನಿರ್ವಹಿಸಿದವರು. ಪಪ್ಪು ಸೌಕರ್ಯಲ್ಲಿ ಸತೀಶ್ ಚಂದ್ರ ಹೆಗಡೆ, ಎಲ್ಲಿ ಸತೀಶ್ ಚಂದ್ರ ಹೆಗಡೆ ಅವರನ್ನ ಸತೀಶ್ ಚಂದ್ರ ಹೆಗಡೆ ಅವರು ಊಟೋಪಚಾರ ಸತೀಶ್ ಸಮಿತಿಯವರು ಚಂದ್ರ ಹೆಗಡೆ ಅವರನ್ನ ತದನಂತರದಲ್ಲಿ ಅಧ್ಯಕ್ಷ ನೆಲೆಯಲ್ಲಿ ಎಲ್ಲಿ ಗೌರವಿಸಿದ್ದೇವೆ. ಸತೀಶ್ ಹೆಗಡೆ ಅವರು, ವಿಜಯ ಪೂಜಾರಿ ಅವರು ಪ್ರತ್ಯೇಕ 2 ಜನರಿಗೆ ವಿಶೇಷವಾಗಿ ಸನ್ಮಾನ ಮಾಡಬೇಕು. ಸತೀಶ್ ಹೆಗಡೆ ಅವರು, ಪಪ್ಪು ಸೌಕರ್ ಸರ್ ಅವರನ್ನ ತದನಂತರ ನಾವು ಗೌರವಿಸಲಿಕ್ಕಿದ್ದೇವೆ. ಜೀರ್ಣೋದ್ಧಾರದ ಪ್ರಧಾನ ಕಾರ್ಯದರ್ಶಿಗಳಾದ ಪ್ರಸನ್ನ ಕುಮಾರ್ ಶೆಟ್ಟಿ ಅವರು, ದಯವಿಟ್ಟು ತಾವು ವೇದಿಕೆಗೆ ಬರಬೇಕು. ಯಾರು ಅನುಮಾನ ಮಾಡಬಾರ್ದು, ಯಾರು ತಡ ಮಾಡಬಾರ್ದು. ಸಂದೀಪ್ರವರು, ನೀವು ಕರೆದಿದ್ದೀರಲ್ಲ, ನಿಮ್ಮನ್ನು ಬರಲಿಲ್ಲ ನೀವು. ಸರ್, ಸ್ವಯಂ ಸೇವಕರ ಯಾದಿಯನ್ನ ಮತ್ತೆ ಮುಂದುವರಿಸಿಕೊಳ್ತಾ ಇದ್ದೇವೆ. ಮೇಲ್ಬೆಟ್ಟು ಗರಡಿ ಮನೆ ಸಂತೋಷ್ ಪೂಜಾರಿ ಅವರು, ದೆಕ್ಕೆಬೆಟ್ಟು ಶ್ರೀಯುತ ಸತೀಶ್ ಪೂಜಾರಿ ಅವರು ಹಾಗೂ ಕರುಣಾಕರ್ ಪೂಜಾರಿ ಅವರು. ದಯವಿಟ್ಟು ಯಾರಾದರೂ ಬಿಟ್ಟು ಹೋದ್ರೆ ನಮ್ಗೆ ಗೊತ್ತಿಲ್ಲದೆ ಸ್ವಯಂ ಸೇವಕರು ಅಥವಾ ಸಮಿತಿಯವರು ಅವರ ಹೆಸರನ್ನು ತಿಳಿಸಬೇಕು. ಯಾಕಂದ್ರೆ ದೊಡ್ಡ ಕಾರ್ಯಕ್ರಮ ಆಗುವಾಗ ಸಣ್ಣ ವಿಚಾರ ಕಾರಾಡಿ ಹಾಗೂ ಶ್ರೀಯುತ ಗುಣಕರ್ ಶೆಟ್ಟಿ ಮಣಿಬಚ್ಚಲು, ದಯವಿಟ್ಟು ತಮ್ಮೆಲ್ಲರ ಸೇವೆ ಬಾಳು ಬಂಗಾರವಾಗಲಿ ಎನ್ನುವ ಶುಭಾಶಯದೊಂದಿಗೆ ಇನ್ನಷ್ಟು ಸೇವೆಯನ್ನ ಮಾಡುವಂತಾಗಲಿ ಎನ್ನುವ ಶುಭಾಶಯ ನಮ್ಮದು. ಕೊನೆಯದಾಗಿ ಎಲ್ಲ ಉಪಸಮಿತಿಯ ಅಧ್ಯಕ್ಷರು ವೇದಿಕೆಯ ಮುಂಭಾಗಕ್ಕೆ ಆಗಮಿಸಬೇಕು. ತಮ್ಮನ್ನ ದಯವಿಟ್ಟು ಎಲ್ಲ ಜೀರ್ಣೋದ್ಧಾರ ಸಮಿತಿಯ ಉಪಾಧ್ಯಕ್ಷರುಗಳು ಮತ್ತು ಪದಾಧಿಕಾರಿಗಳು, ಉಪ ಕಾರ್ಯದರ್ಶಿಗಳು, ಏನು ಪ್ರತ್ಯೇಕ ದುಡಿದವರು ಅವರು ಇವರಂತ ಏನಿಲ್ಲ, ಅವರು ವೇದಿಕೆಗೆ ಬಂದು ಗೌರವ ಸ್ವೀಕರಿಸಬೇಕು. ಉಪಾಧ್ಯಕ್ಷರುಗಳು ಸಮಿತಿಯ ಸ್ವಯಂ ಸೇವಕರು, ಉಪಾಧ್ಯಕ್ಷರುಗಳದ್ದೆಲ್ಲ ಆಯ್ತಲ್ಲ, ಆಗ್ಲಿಲ್ಲ ಸರ್. ಸೀತಾರಾಮ ಹೆಗಡೆ, ರವಿ ಪೂಜಾರಿ, ವಿಕ್ರಮ್ ನಾಯಕ್, ಪ್ರಕಾಶ್ ಶೆಟ್ಟಿ, ವಿಜಯ್ ಹೆಗಡೆ, ರವೀಂದ್ರನಾಥ್ ಶೆಟ್ಟಿ, ಸುಧಾಕರ್ ಶೆಟ್ಟಿ, ಜಯಕರ್ ಹೆಗಡೆ, ರಾಘವೇಂದ್ರ ಶೆಟ್ಟಿ ಉದ್ಯಮಿ, ಲೆಕ್ಕ ಪರಿಶೋಧಕರಾದ ಪ್ರತಾಪ್ ಶೆಟ್ರು ದಯವಿಟ್ಟು ವೇದಿಕೆ ಬರಬೇಕು. ರಮಾನಂದ್ ಕಾಮತ್, ಪ್ರಸನ್ನ ಕುಮಾರ್ ಶೆಟ್ರು, ದಿನೇಶ್ ಶೆಟ್ಟಿ, ಮಿಥುನ್ ಶೆಟ್ಟಿ, ಪ್ರವೀಣ್ ಶೆಟ್ಟಿ, ಚಂದ್ರ ಪೂಜಾರಿ, ಸುಖಾನಂದ್, ಸದಾನಂದ್ ಶೆಟ್ಟಿ, ಅಪ್ಪು ಶೆಟ್ಟಿ, ರಾಜೇಶ್ ಪೂಜಾರಿ, ಹರೀಶ್ ಶೆಟ್ಟಿ. ಹರೀಶ್ ಶೆಟ್ಟರಿಗೆ ಕೊನೆಯ ದಿನ, ಅವರು ಹರೀಶ್ ಶೆಟ್ಟಿ ಅವರು ಸುದೀಪ್ ಶೆಟ್ಟರಿಗೆ ನಾವು ಕೊನೆಯ ದಿನವನ್ನು ಇಟ್ಕೊಂಡಿದ್ದೇವೆ, ನಾಳೆ ದಿನ. ದಯವಿಟ್ಟು ಯಾರಾದ್ರೂ ಬಿಟ್ಟು ಹೋದ್ರೆ ಬನ್ನಿ. ಇದೀಗ ಸಂದೀಪ್ ನಾಯ್ಕ್ ಕೊಳಗುಟ್ಟೆ, ಏನು ನಾಚಿಕೆ ಮಾಡ್ತೀರಿ, ಬೇಗ ಬನ್ನಿ ನೀವು. ಈಗ ಒಂದು ಮಗು ಆಗಿದೆ ನಿಮ್ಗೆ. ಈಚೆ ಬನ್ನಿ, ಈಚೆ ಬನ್ನಿ. ಗರಡಿ ಪೂಜಾರಿ ಇದ್ದೀರಾ? ಎಲ್ಲ ಉಪಸಮಿತಿಯ ಅಧ್ಯಕ್ಷರು, ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿರುವ ಸನ್ಮಾನ್ಯ ದಿನೇಶ್ ಶೆಟ್ಟಿ ಹುತ್ತೂರ್ಕೆ, ಅತಿಥಿ ಸತ್ಕಾರ ಸಭಾ ವೇದಿಕೆ ಹಾಗೂ ಧಾರ್ಮಿಕ ಕಾರ್ಯಕ್ರಮದ ಅಧ್ಯಕ್ಷರು ಶ್ರೀಯುತ ವಿಜಯ್ ಸ್ವಾಗತ ಪೂಜಾರಿ, ಸಮಿತಿ ಅಧ್ಯಕ್ಷರು, ಗ್ರಾಮ ಪಂಚಾಯತಿನ ಅಧ್ಯಕ್ಷರು ದಿನೇಶ್ ಶೆಟ್ಟಿ ಅವರಿದ್ದಾರೆ. ಶ್ರೀಯುತ ವಿಜಯ್ ಪೂಜಾರಿ ಉಳ್ಮುಂಡು ಹಾಗೂ ಸಂತೋಷ್ ಹೆಗಡೆ ತಾರಾಳಿ, ಮೆರವಣಿಗೆ ಸಮಿತಿಯ ಅಧ್ಯಕ್ಷರು ಶ್ರೀಯುತ ಚಂದ್ರ ಪೂಜಾರಿ ಅವರು. ಚಂದ್ರ ಪೂಜಾರಿ ಅವರು ಗೊಂಬೆಯನ್ನು ಸಂಪೂರ್ಣ 10 ಗೊಂಬೆಗಳ ಜವಾಬ್ದಾರಿಯನ್ನು ನಿರ್ವಹಿಸಿದವರು. ಮರ, ಬಣ್ಣ, ಸಾಗಾಟ ಎತ್ತಿದೆ. ನಿಮ್ಮ ಸ್ಥಾನಮಾನ ಬಹಳ ದೊಡ್ಡದಿದೆ. ಬಹುಶಃ ನಾವು ಚಂದ್ರ ಪೂಜಾರಿ ನಾಳೆ ಕರಿತೇವೆ. ಅವರು 5 ಲಕ್ಷಕ್ಕಿಂತ ಮೇಲೆ ದೇಣಿಗೆ ನೀಡಿದ ಸಾಲಿನಲ್ಲಿದ್ದಾರೆ. ಅವರ ಸ್ಥಾನಮಾನ ಬಹಳ ನಮಗೆ ಈ ಗರಡಿಗೆ ಇದೆ ಅಂತ ನಾನು ಪುನಃ ಜನರ ಹತ್ರ ವಿಚಾರ ಕೊಡ್ತೇನೆ. ಹೊರೆ ಕಾಣಿಕೆ ಮತ್ತು ಉಗ್ರಾಣ ಸಮಿತಿಯ ಅಧ್ಯಕ್ಷರು ಶ್ರೀಯುತ ರಾಜೇಶ್ ಪೂಜಾರಿ ಹಂದಿಕಲ್ಲು, ಪ್ರಚಾರ ಮಾಧ್ಯಮ ಮತ್ತು ಬ್ಯಾನರ್ ಅಳವಡಿಕೆ ಸಮಿತಿಯ ಅಧ್ಯಕ್ಷರು ಮಿಥುನ್ ಶೆಟ್ಟಿ ಬಾವಿಗದ್ದೆ, ಅಲಂಕಾರ ಸಮಿತಿಯ ಅಧ್ಯಕ್ಷರು ದಿವಾಕರ್ ಪೂಜಾರಿ ಅವರು, ಪಾರ್ಕಿಂಗ್ ಮತ್ತು ಅಂಗಡಿ ಮುಗ್ಗಟ್ಟು ಸಮಿತಿಯ ಅಧ್ಯಕ್ಷರು ಹರೀಶ್ ಶೆಟ್ಟಿ ಅವರು,
ಊಟೋಪಚಾರ ಸಮಿತಿಯಲ್ಲಿ ಶ್ರೀಯುತ ಸತೀಶ್ ಚಂದ್ರ ಹೆಗಡೆ ಮತ್ತು ಸದಾನಂದ ಶೆಟ್ಟಿಯವರು ಕೊಂಡೇಜೆಡ್ಡು ವೇದಿಕೆ ಆಗಮಿಸಿ ಗೌರವವನ್ನು ಸ್ವೀಕರಿಸಬೇಕು. ನೀರು ಸರಬರಾಜು ಹಾಗೂ ಸ್ವಚ್ಛತಾ ಸಮಿತಿಯಿಂದ ಕೊಳಗುಡ್ಡೆಯ ಸಂದೀಪ್ ನಾಯಕರವರು, ದೀಪ ಪ್ರಜ್ವಲನ ಸಮಿತಿ ಅಧ್ಯಕ್ಷರಾಗಿ ಉದಯ್ ಕುಮಾರ್ ಶೆಟ್ಟಿ ಮಂಡಾಡಿ ಜೆಡ್ಡು ಹಾಗೂ ಸೀತಾರಾಮ್ ಹೆಗಡೆ ಮಂಡಾಡಿ, ತೋರಣ ಹಾಗೂ ಸ್ವಯಂ ಸೇವಕರ ಸಮಿತಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ 4 ವಲಯದ ವಿಜಯ್ ಶ್ರೀಮತಿ ರೇವತಿಯವರು ವೇದಿಕೆ ಆಗಮಿಸಬೇಕು. ಕಚೇರಿ ನಿರ್ವಹಣಾ ಸಮಿತಿಯ ಪ್ರಕಾಶ್ ಶೆಟ್ಟಿ ಅವರು ಮೇಲ್ಮಂಡಾಡಿ ವೇದಿಕೆ ಆಗಮಿಸಬೇಕು. ದಯವಿಟ್ಟು ನಿತ್ಯಾನಂದ್ ಮಾಸ್ಟರ್ ಮತ್ತು ನಿಮ್ಮ ತಂಡದವರು ನೀವು 3 ಜನ ಬಂದು ವೇದಿಕೆಯಲ್ಲಿ ಪ್ರಸಾದ ಸ್ವೀಕಾರ ಮಾಡಬೇಕು. ಮತ್ತೆ ಒಳಗಡೆ ಏನು ಅತಿಥಿಗಳನ್ನು ಸತ್ಕಾರ ಮಾಡುವ ಸ್ವಯಂ ಸೇವಕರಿದ್ದೀರಿ, ತಾವು ಸಹ ನಾಳೆ ನಿಮಗೆ ಬ್ರಹ್ಮಕಲಶ ಆಗಬೇಕಾಗಿದೆ. ಕಲಶ ವಿತರಣಾ ಸಮಿತಿಯ ಅಧ್ಯಕ್ಷರು ಶ್ರೀಮತಿ ಸುಹಾಸಿನಿ ಸತೀಶ್ ಶೆಟ್ಟಿ ಅವರು ವೇದಿಕೆ ಆಗಮಿಸಬೇಕು. ಪ್ರಸಾದ ತಯಾರಿ ಹಾಗೂ ವಿತರಣಾ ಸಮಿತಿಯ ಅಧ್ಯಕ್ಷರು ಶ್ರೀಯುತ ಮೇಲ್ಮಂಡಾಡಿ ಅಪ್ಪು ಶೆಟ್ಟಿ ಅವರು, ಸಾಂಸ್ಥಿಕ ಸಮಿತಿಯ ಅಧ್ಯಕ್ಷರು ವಿಜಯ್ ಹೆಗಡೆ ಕಳ್ತೂರು. ಅವರಿಗೆ ಲಾಸ್ಟ್ ಮಾಡ್ತಾರೆ. ಅವರು 10 ಜನ ಇದ್ದಾರೆ. ನಾಳೆ ಸಹ ಅತಿಥಿಗಳಿಗೆ ಅವರೇ ನಿರ್ವಹಣೆ ಮಾಡಬೇಕಲ್ಲ. ಶ್ರೀಮತಿ ಸುರೇಖಾ ಶೆಟ್ಟಿ ಅವರು ಹಾಗೂ ಶ್ರೀಮತಿ ಸುಮಾ ವೇದಿಕೆ ಆಗಮಿಸಿ ಸ್ಮರಣಿಕೆಯನ್ನ ಗೌರವದ ಅಭಿವಂದನೆಯನ್ನ ಸ್ವೀಕರಿಸಬೇಕು. ಸುಪ್ರೀತಾ ಸಂತೋಷ್ ಶೆಟ್ಟಿ ಕಳ್ತೂರು, ದೀಪಾ ಸುಧಾಕರ್ ಪೂಜಾರಿ ಹುತ್ತೂರ್ಕೆ. ಓಕೆ ಮೇಡಮ್, ನಾಳೆಯ ದಿನದ ಶುಭ ಗಳಿಗೆಯಲ್ಲಿ ಉಳಿದೆಲ್ಲ ಗೌರವಾನ್ವಿತ ಗಣ್ಯರನ್ನ ಗೌರವಿಸಲಿಕ್ಕಿದ್ದೇವೆ. ಈ ಸುಂದರ ಸಮಾರಂಭವನ್ನ ಬಹಳ ಯಶಸ್ವಿಯಾಗಿ ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸಿದ ನಮ್ಮ ಗೌರವಿಸಿದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರು ನೇರೆ ಕೃಷ್ಣ ಶೆಟ್ಟಿ ಅವರು, ಅದೇ ರೀತಿಯಾಗಿ ಆನುವಂಶಿಕ ಆಡಳಿತ ಮುಖ್ಯಸ್ಥರಾಗಿರುವಂತಹ ಶ್ರೀಯುತ ಸುರೇಶ್ ಹೆಗಡೆ ಅವರಿಗೆ, ಗೌರವ ಅಧ್ಯಕ್ಷರಾಗಿರುವಂತಹ ಪಿ ಹರ್ಷ ಶೆಟ್ಟಿ ಅವರಿಗೆ, ಪ್ರಧಾನ ಕಾರ್ಯದರ್ಶಿಯಾಗಿರುವ ಸನ್ಮಾನ್ಯ ಪ್ರಸನ್ನ ಕುಮಾರ್ ಶೆಟ್ಟಿ ಅವರಿಗೆ, ಕೋಶಾಧಿಕಾರಿಯಾಗಿರುವ ಶ್ರೀ ರಮಾಕಾಂತ್ ಕಾಮತ್ ರವರಿಗೆ, ಆರ್ಥಿಕ ಮತ್ತು ಪ್ರಚಾರ ಸಮಿತಿ ಅಧ್ಯಕ್ಷರಾಗಿರುವ ವಾದಿರಾಜ್ ಶೆಟ್ಟಿ ಅವರಿಗೆ, ಎಲ್ಲ ಸಮಿತಿಯ ಅಧ್ಯಕ್ಷರಿಗೆ, ಸದಸ್ಯರಿಗೆ, ಪದಾಧಿಕಾರಿಗಳಿಗೆ ಮತ್ತು ಎಲ್ಲ ಗೌರವಾನ್ವಿತ ಸ್ವಯಂ ಸೇವಕರಿಗೆ ಈ ಸಂದರ್ಭದಲ್ಲಿ ಅಭಿವಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಇದೀಗ ಸಾಂಸ್ಥಿಕ ಕಾರ್ಯಕ್ರಮ ಮತ್ತೆ ಮುಂದುವರಿಲಿಕ್ಕಿದೆ. ಸಾಂಸ್ಕೃತಿಕ ಕಾರ್ಯಕ್ರಮವಾಗಿ ಇದೀಗ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಗಾಯಕಿ ಕುಮಾರಿ ಯುಕ್ತ ಹೊಳ್ಳ ಕುಂದಾಪುರ ಮತ್ತು ತಂಡದವರಿಂದ ಭಕ್ತಿಗೀತೆ ಗಾಯನ ಈಗಾಗಲೇ ನಡೆದಿದ್ದು, ಇದೀಗ ವಿದುಷಿ ಗಾರ್ಗಿಯನ್ ಶಬರಾಯ ಉಡುಪಿ ಮತ್ತು ಬಳಗದವರಿಂದ ಭಕ್ತಿಗೀತೆ ಗಾಯನ ಇದೇ ವೇದಿಕೆಯಲ್ಲಿ ಮೂಡಿ ಬರ್ಲಿಕ್ಕಿದೆ. ದಯವಿಟ್ಟು ಎಲ್ಲರೂ ಕೂಡ ಈ ಭಕ್ತಿಗೀತೆ ಗಾಯನವನ್ನ ಕಣ್ತುಂಬಿಕೊಳ್ಳುವರೆ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಈಗ ವಿದುಷಿ ಎನ್ ಗಾರ್ಗಿ ತಮಗಾಗಿ ವೇದಿಕೆ ಸಿದ್ಧವಾಗಿದೆ. ದಯವಿಟ್ಟು ಈ ವೇದಿಕೆಯನ್ನ ಬಳಸಿಕೊಳ್ಳುವರೆ ತಮ್ಮಲ್ಲಿ ವಿನಮ್ರವಾದ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದಾರೆ. ದೈವಗಳು ತುಳುವರ ಮನಸ್ಸುಗಳಲ್ಲಿ ನೆಲೆಗೊಂಡಿರುವ ತುಳುವ ಸಂಸ್ಕೃತಿಯ ಮೂಲ ದೇವರುಗಳಾದ ದೈವಾರಾಧನೆ, ಯಾಗಾರಾಧನೆ, ಸಿರಿ ಆರಾಧನೆ, ವೈದಿಕ ಸಂಸ್ಕೃತಿಯ ತುಳುವರನ್ನು ಆವರಿಸಿಕೊಂಡಿರುವುದು ದೈವ ಶಕ್ತಿಗೆ ಇದು ಸಾಕ್ಷಿಯಾಗಿದೆ. ತುಳುನಾಡಿನಲ್ಲಿ ಪ್ರಚಲಿತವಿರುವ ದೈವಾರಾಧನೆಯಲ್ಲಿ ವೀರ ಪುರುಷರಾದ ಒಡಹುಟ್ಟು ಅವಳಿ ಮಕ್ಕಳು ತುಳುನಾಡಿನ ನಾಗಬ್ರಹ್ಮರನ್ನ ಪೂಜಿಸುತ್ತಾ ಬಂದ ಕೋಟಿ ಚೆನ್ನಯ್ಯರು. ನಮ್ಮ ಕಾರ್ಯ ಸಾಧನೆಯಿಂದ ದೈವತ್ವಕ್ಕೆ ಏರಿದವರು, ಅಮರ ಜೀವಿಗಳು, ಬ್ರಹ್ಮ ಬೈಜರ್ಕಳ ಎಂಬ ಹೆಸರನ್ನ ಪಡೆದವರು. ಅಂಥ ಸಾಧನೆಗಾಗಿ ದೈವ ಬಲ ಮತ್ತು ಮನೋಬಲವನ್ನ ವೃದ್ಧಿಗೊಳ್ಳುವುದಕ್ಕಾಗಿ ಅಂದು ಸ್ಥಾಪಿಸಿದ 66 ಮೂಲ ಗರಡಿಗಳಲ್ಲಿ ಇದು ನಮ್ಮ ಗರಡಿ ಎಂದರೆ ತಪ್ಪಾಗಲಿಕ್ಕಿಲ್ಲ. ಚಾರ, ಕೆರೆಬೆಟ್ಟು, ಕಳ್ತೂರು ಈ 3 ಗ್ರಾಮಗಳನ್ನು ಒಳಗೊಂಡ ಸುಮಾರು 10,000 ಭಕ್ತ ಸಮೂಹವನ್ನು ಹೊಂದಿರುವ ನಮ್ಮ ಈ ಗರಡಿ ಸುಮಾರು 475 ವರ್ಷಗಳ ಇತಿಹಾಸವಿರುವ ಈ ಗರಡಿ ಜೀರ್ಣೋದ್ಧಾರಕ್ಕೆ ಕಳೆದ ಸೆಪ್ಟೆಂಬರ್ 9ನೇ ತಾರೀಕಿನಂದು ವೇದಮೂರ್ತಿ ಶ್ರೀ ರಾಘವೇಂದ್ರ ತಂತ್ರಿಗಳು ಇವರ ಮಾರ್ಗದರ್ಶನದಲ್ಲಿ ಶಂಕುಸ್ಥಾಪನೆಗೊಂಡು ಇದೀಗ ನಾಳೆಯ ದಿನದ ಶುಭ ಗಳಿಗೆಯಲ್ಲಿ ಶುಭ
ಗರಡಿಯಲ್ಲಿ ಇದೀಗ ಸಂಪೂರ್ಣ ಶಿಲಾಮಯಗೊಂಡು ಪುನರ್ ಪ್ರತಿಷ್ಠೆಗೊಳ್ಳುವ ಸಮಯ ಒದಗಿ ಬಂದಿದೆ. ನಮ್ಮೆಲ್ಲರ ಪಾಲಿಗೆ ಇದುವೇ ಶುಭಯೋಗ, ಸುಯೋಗ. ಈ ಜೀರ್ಣೋದ್ಧಾರದ ವಿಧಿವಿಧಾನಗಳನ್ನ ವೇದಮುದ್ರಿಸಿ ರಾಘವೇಂದ್ರ ತಂತ್ರಿಗಳು ಇವರ ನೇತೃತ್ವದಲ್ಲಿ ವೈಶಾಲ್ಯ ಧರ್ಮಗದ್ದಿಗೆ ಎಂಬ ಹೆಸರಿನಲ್ಲಿ ಕೋಟಿ ಚೆನ್ನಯ್ಯರೆಂಬ ಬಿರುದಾವಳಿ, ಅಂಗ ಸಾಧನೆ ಎಂಬ ಗರಡಿಯಡಿಯಲ್ಲಿ ದೈವತ್ವದ ಒಲುಮೆಯ ಆರಾಧನೆ. ಇದು ಪ್ರಕೃತಿಯ ಒಡಲಿನಲ್ಲಿ ಚಾರಗ್ರಾಮದ ಮಡಿಲಿನಲ್ಲಿ ಸುಂದರವಾಗಿ ತಲೆ ಎತ್ತಿ ನಿಂತಿರುವ ನೂತನ ಶಿಲಾಮಯ ಬ್ರಹ್ಮಬೈದರ್ಕಳ ಶಿವರಾಯ ಗರಡಿಯ ಪುನರ್ ಪ್ರತಿಷ್ಠೆ ಮತ್ತು ಬ್ರಹ್ಮಕಲಶಾಭಿಷೇಕದ ಸುಸಂದರ್ಭ. ಇದೀಗ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವಾಗಿ ಮೂಡಿ ಬರಲಿಕ್ಕಿದೆ. ವಿದುಷಿ ಗಾರ್ಗಿಯನ್ ಶಬರಾಯ ಉಡುಪಿ ಮತ್ತು ಬಳಗದವರಿಂದ ಭಕ್ತಿಗೀತೆ ಗಾಯನ.
ನಾರಾಯಣ ಶಬರಾಯ ಮತ್ತು ರಾಜಶ್ರೀ ಶಬರಾಯ ಇವರ ಸುಪುತ್ರಿ. ಮೂಲತಃ ಉಡುಪಿಯವರು. ತನ್ನ 4ನೇ ವಯಸ್ಸಿನಿಂದಲೇ ಸಂಗೀತ ಅಭ್ಯಾಸವನ್ನ ಆರಂಭಿಸಿದಂಥ ಇವರು ಜಿಲ್ಲೆ, ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಂಗೀತ ಕಾರ್ಯಕ್ರಮವನ್ನ ನಡೆಸಿಕೊಟ್ಟಂತಹ ಹೆಗ್ಗಳಿಕೆ. ಇವರ ಸಾಧನೆಗೆ ಲೆಕ್ಕವಿಲ್ಲದಷ್ಟು ಪ್ರಶಸ್ತಿ ಲಭಿಸಿದೆ. 2007ರಲ್ಲಿ ಕಲಾ ಕಣ್ಮಣಿ ಸ್ಟೇಟ್ ಲೆವೆಲ್ ಅವಾರ್ಡ್, ಆರೂರ್ ಬ್ರದರ್ಸ್ ಚಾರಿಟೇಬಲ್ ಟ್ರಸ್ಟ್ ಅವಾರ್ಡ್, 2011ರಲ್ಲಿ ಯುವ ಕಲಾವಿದ ಅವಾರ್ಡ್ ಇವರಿಗೆ ಲಭಿಸಿರುತ್ತದೆ. ಇವರೊಂದಿಗೆ ತಬಲದಲ್ಲಿ ಸುರೇಶ್ ಕಡಂದಲೆ ಹಾಗೂ ಹಾರ್ಮೋನಿಯಂನಲ್ಲಿ ಸಂಪ್ರೀತ್ ಕುಮಾರ್ ಶೆಣೆಯವರು ಸಹಕರಿಸಲಿದ್ದಾರೆ. ಇವರಿಗೆ ಕಾರ್ಯಕ್ರಮಕ್ಕೆ ಬ್ರಹ್ಮ ಕಲಶೋತ್ಸವದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನ ಬಯಸಿಕೊಳ್ತಾ ತಮಗಿದು ವೇದಿಕೆ. ಅವರಿಗೆ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಆಗ್ತದೆ. ವೋಕಲ್ ಇದು ನೋಡಿದ್ರೆ ಮತ್ತೆ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಆಗ್ತದೆ. ಶಾರ್ಪ್ ಸ್ವಲ್ಪ ಕಮ್ಮಿ. ಶಾರ್ಪ್ ಉಂಟಲ್ಲ. ಮಾನಿಟರ್ ಸ್ವಲ್ಪ ತುಂಬ ಇದಾಗ್ತಾ ಉಂಟು ಈಗ. ಸ್ವಲ್ಪ ಕಮ್ಮಿ ಮಾಡಿ.
वक्रतुण्ड महाकाय सूर्यकोटि समप्रभा निर्विघ्नं कुरु मे देव सर्वकार्येषु सर्वदा गजवदना बेडुवे गजवदना बेडुवे गौरी तनय गजवदना बेडुवे गौरी तनय गजवदना बेडुवे गौरी तनय त्रिजगवल्ली सुजननी
करचरणकृतं वाक्कायजम् करचरणकृतं वाक्कायजम् श्रवणनयनजं वा मानसं वा पराधम् विहितमविहितं वा सर्वमेतत् क्षमस्व विहितमविहितं वा सर्वमेतत् क्षमस्व
समन्विते भयेभ्यस्त्राहि नो देवी भयेभ्यस्त्राहि नो देवी दुर्गे
ಗೀತೆಯ ಮೋಹ ಮಧುರ ಗಾನದ ದಾಹ ಮೂಲೆಯಲ್ಲಿದೆ ವೀಣೆ ಏಕೋ ಕಾಣೆ ನಾನೊಂದು ಜಡ ವೀಣೆ ಚದುರ ವೈಣಿಕ ನೀನೆ ನೀನು ನುಡಿಸಿದರೆನ್ನ
ವಾಸ ಉಡುಪಿಲಿ ವಾಸ ಉಡುಪಿಲಿ ನೆಲೆಯಾನಿಕೆ ಶಮನೆ ವಾಸ ಉಡುಪಿಲಿ ನೆಲೆಯಾನಿಕೆ ಶಮನೆ ದಾಸ ನಿನ್ನ ಪದ ದಾಸ ನಿನ್ನ ಪದ ದಾಸ ನಿನ್ನ ಪದ ದಾಸ ನಿನ್ನ ಪದ ದಾಸ
ಸಮಸ್ತ ಲೋಕಕ್ಕೆ ದಾನಿನಿ ಸಮಸ್ತ ಲೋಕಕ್ಕೆ ದಾನಿನಿ ವಿಚಾರಿಸಲು ಮತಿಹೀನ ನಾನು ವಿಚಾರಿಸಲು ಮತಿಹೀನ ಮಹಾಮಹಿಮ ಕೈವಲ್ಯಪತಿ ನೀನು ಏನ ಬಲ್ಲೆನು ನಾನು ಏನ ಬಲ್ಲೆನು ನಾನು ಏನ ಬಲ್ಲೆನು ನಾನು ನೆರೆಸು ಜ್ಞಾನ ಮೂರುತಿ ನೀನು ನಿನ್ನ ಸಮಾನರುಂಟೆ ನಿನ್ನ ಸಮಾನರುಂಟೆ ದೇವ ರಕ್ಷಿಸು ರಕ್ಷಿಸು ನಮ್ಮನು ಅನವರತ ತಲ್ಲಣಿಸದಿರು ಕಂಡ್ಯ ಕಾಡು ಮನವೇ ತಲ್ಲಣಿಸದಿರು ಕಂಡ್ಯ ಕಾಳು ಮನವೇ ತಲ್ಲಣಿಸದಿರು ಕಂಡ್ಯ ಕಾಳು ಮನವೇ ಎಲ್ಲರ ಸಲಹು
ನಂಗೆ ಇಲ್ಲ ಇಲ್ಲ ಹಾ ಹಾ
पायो जी मैंने राम रतन धन पायो, पायो जी मैंने राम रतन धन पायो, पायो जी मैंने राम रतन धन पायो।
ಇಷ್ಟಮಿತ್ರನು ನೀನು ಹುಟ್ಟಿಸಿದ ತಾಯಿ ತಂದೆ ಇಷ್ಟಮಿತ್ರನು ನೀನು ಅಷ್ಟಬಂಧು ಸರ್ವ ಬಳಗ ನೀನೇ ಪೆಟ್ಟಿಗೆ ಒಳಗಿನ ವಸ್ತ್ರಾಭರಣವು ನೀನೇ ಶ್ರೇಷ್ಠಮೂರುತಿ ಇಷ್ಟಮೂರುತಿ ಕೃಷ್ಣ ನೀನಿರುವ ತನಗ ನಾನೇಕೆ ಬಡವನೋ ನಾನೇಕೆ ಪರದೇಶಿ ನಾನೇಕೆ ಬಡವನೋ ನಾನೇಕೆ ಪರದೇಶಿ ನಾನೇಕೆ ಬಡವನೋ ನಾನೇಕೆ ಪರದೇಶಿ ಶ್ರೀನಿವಾಸ
ಕೊನೆಯದಾಗಿ ನನ್ನ ಕಾರ್ಯಕ್ರಮವನ್ನು ಜೋಜೋ ಎಂಬ ಹಾಡಿನೊಂದಿಗೆ ಮುಕ್ತಾಯಗೊಳಿಸಲಿಕ್ಕಿದ್ದೇನೆ. ನನಗೆ ಇಲ್ಲಿ ಇವತ್ತು ಹಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಶ್ರೀ ಹರ್ಷ ಶೆಟ್ಟಿ ಸರ್ ಅವರಿಗೆ ನನ್ನ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ತಿಳಿಸ್ತೇನೆ. ಹಾಗೆ ನನಗೆ ಇವತ್ತು ಹಾರ್ಮೋನಿಯಂನಲ್ಲಿ ಶ್ರೀ ಸಂಪ್ರೀತ್ ಕುಮಾರ್ ಶೆಣೈ ಅವರು, ಹಾಗೆ ತಬ್ಲಾದಲ್ಲಿ ಶ್ರೀ ಸುರೇಶ್ ಕರಂದಲೆ ಅವರು ತುಂಬ ಚೆನ್ನಾಗಿ ಸಹಕರಿಸಿದ್ದಾರೆ. ಅವರಿಗೂ ನನ್ನ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ. ಗಡಲೋಳು ಪವಡಿಸಿ ದವಗೆ ಪಾಲು ಗಡಲೋಳು ಪವಡಿಸಿ ದವಗೆ ಆಲ ದೇಲೆಯ ಮೇಲೆ ಮಲಗಿದ ಶಿಶುವೇ ಆಲ ದೇಲೆಯ ಮೇಲೆ ಮಲಗಿದ ಶಿಶುವೇ ಶ್ರೀಲಲಿತಾಂಗಿಯರ ಚಿತ್ತದೊಲ್ಲಭನೆ ಶ್ರೀಲಲಿತಾಂಗಿಯರ ಚಿತ್ತದೊಲ್ಲಭನೆ ಬಾಲ ನಿನ್ನನು ಪಾಡಿ ತೂಗುವೆನಯ್ಯ ಬಾಲ ನಿನ್ನನು ಪಾಡಿ ತೂಗುವೆನಯ್ಯ ಬಾಲ ನಿನ್ನನು ಪಾಡಿ ತೂಗುವೆನಯ್ಯ ಜೋ 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 ಶ್ರೀ ಕೃಷ್ಣ ಪರಮಾನಂದ ನಂದ ಗೋಪಿಯ ಕಂದ ನಂದ ಮುಕುಂದ ಜೋ ಜೋ ಅಂಡಜ ವಾಹನ ಅನಂತ ಮಹಿಮನೆ ಅಂಡಜ ವಾಹನ ಅನಂತ ಮಹಿಮನೆ ಪುಂಡರೀಕಾಕ್ಷ ಶ್ರೀ ಪರಮ ಪಾವನನೆ ಹಿಂದೂ ದೈವದ ಕಂಡ ಉತ್ತಂಡನೆ ನಮ್ಮ ಪಾಂಡುರಂಗ ಶ್ರೀ ಪುರಂದರ ವಿಠಲ ಪಾಂಡುರಂಗ
ಸುರೇಶ್ ಕಡಂದಲೆಯವರೇ, ಬಲೆ ಬಲೆ ನಿಮ್ಮ ತಬಲಾ ವಾದನಕ್ಕೆ. ಸಂಪ್ರೀತ್ ಶೆಣೆಯವರೇ, ಕುಮಾರ್ ಶೆಣೆಯವರೇ, ದೇವರೇ ಸಂಪ್ರೀತನಾಗಿದ್ದಾನೆ ನಿಮ್ಮ ಈ ಶ್ರುತಿಯ ನಾದಕ್ಕೆ, ಕೈ ಚಳಕಕ್ಕೆ, ಬೆರಳಿನ ಆಕಾರಕ್ಕೆ. ಇನ್ನು ಗಾರ್ಗಿಯವರ ಬಗ್ಗೆ ಹೇಳುವುದಿದ್ರೆ ನಾನು ಮೊದಲೊಮ್ಮೆ ಹೇಳಿದ್ದೇನೆ, ಇವರಿಗೆ ಸ್ವರವೇ ವರವಾಗಿ ಮಧು ಮಧುರ ಗಾನ ಸುಧಾ